ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ. ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ. Oh, that's nice, Arati. Seema, just run. ಇದೀಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್, ನಮಸ್ಕಾರ ವೀಕ್ಷಕರೇ. ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಆಫೀಸ್ ನಮ್ಮ ಸೌರುಷಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಾಲಿಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತಾರೆ. ಹಾಗೆಯೇ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಶರಿತಾ ಪೈ ಮೇಡಮ್ ಅವರಿದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳುವ. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಆರಾಮಾಗಿದ್ದೀರಲ್ಲ? ಓಕೆ, ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ಒಂದು ಬೈಲ್ ಕಾರ್ ಎಂದೇಳಿ. ಬೈಲ್ ಕಾರ್, ತರಕಾರಿ ಹಾಕಿ ಬೈಲ್ ಖಾರ? ಹೌದು. ಅದಕ್ಕೇನು ಎಂತ ಬೈಲ್ ಅಂತ ಹೇಳಿದ್ರೆ ಹೆಸರು ಎಂತದು? ಬೈಲ್ ಅಂದರೆ ನಮ್ಮದ್ರಲ್ಲಿ ಇದು ಎತ್ತಿಗೆ ಬೈಲ್ ಇಡುದು, ಬೈಲ್ ಅಂತ ಹೇಳೋದು. ಹೌದು. ಓಕೆ, ಅದು ಎಂತಕ್ಕೋಸ್ಕರ ಎಂದೇಳಿ ಗೊತ್ತಿಲ್ಲ, ಆದ್ರೆ ಅದರ ಒಂದು ಪದಾರ್ಥದ ಹೆಸರು ಬೈಲ್ ಕಾರ್ ಎಂದೇಳಿ. ಬೈಲ್ ಕಾರ್ ಅಂತ ಅಂದ್ರೆ ನಮ್ಮ ಮುಂಚೆ ಹೇಳುದೆಲ್ಲ ಎಂದೇಳಿದ್ರೆ, ಈ ಮುಂಚೆ ಎತ್ತುಗಳೆಲ್ಲ ಬರ್ತಿದ್ರಲ್ಲ, ಈಗಲ್ಲ ವೆಹಿಕಲ್ ಆಯ್ತು. ಮುಂಚೆ ಎತ್ತಿನ ಗಾಡಿ ಎಲ್ಲ ಬರುದು. ಅದಕ್ಕೆ ಎಲ್ಲಿಯಾದ್ರೂ ಊರಿನಲ್ಲಿ ಎಲ್ಲ ಇದು ಮಾಡಿ ಕುಡು ಅದೆಲ್ಲ ಬೇಯಿಸಿ ಕೊಡುವುದು. ಆಗ ಅವರ ಜನರಿಗೆಲ್ಲ ಈ ಪದಾರ್ಥ ಮಾಡೋ ಅಂತೇಳಿ ಒಂದು ಪದ್ಧತಿ ಅಂತೆ ನಮ್ಮ ಗೊತ್ತಿದ್ದ ಪ್ರಕಾರ. ಇನ್ನೊಂದು ಅವಲಕ್ಕಿದು ಇಂಡೋರಿ ಅಂತ. ಇಂಡೋರಿ ಔಟ್ಡೋರಿ ಅಲ್ಲ, ಇಂಡೋರಿ. ಓಕೆ, ಅವಲಕ್ಕಿದು ಇಂಡೋರಿ ಹೇಳ್ತಾರೆ. ಓಕೆ, ಅಂದ್ರೆ ಇಂಡೋರಿ ತಿಳಿದ್ರೆ ಅದೊಂಥರ ಲಾಡಿನಾಗಿ. ಹೌದು. ಅದು ಹೇಳಿದ್ರೆ ಎಂತ ಗೊತ್ತಂದ್ರೆ, ಈ ದೇವಸ್ಥಾನದಲ್ಲೆಲ್ಲ ಅವಲಕ್ಕಿ ಎಲ್ಲ ಸಿಗ್ತದಲ್ಲ, ಬಿಸಾಡ್ಲಿಕ್ಕೆ ಮನಸ್ಸು ಬರ್ದಿಲ್ಲ, ದನಗಳಿಲ್ಲ, ಅಂದ್ರೆ ದೇವರ ಪ್ರಸಾದವನ್ನು ನಾವು ಬಿಸಾಡುವ ಒಂದು ಇದಿಲ್ಲ. ಇದು ಇಟ್ರೆ ಮಕ್ಕಳು ಬೇಕಾದಾಗ ತಿನ್ಬೋದು. ಅದು ಉಂಡೆ ತರನೇ, ಒಂದು ರೀತಿಯ ಒಂದು ಉಂಡೆ ತರ. ಒಂದು ಬೈಲ್ ಕಾರ್, ಮತ್ತೊಂದು ಅವಲಕ್ಕಿ ಇಂಡೋರಿ ಹೇಳ್ತಾರೆ. ಅಂದ್ರೆ ಕುಚ್ಚಲಕ್ಕಿದು ಕೂಡ ಮಾಡ್ತಾರೆ, ಆದ್ರೆ ನಾನಿವತ್ತು ನಿಮ್ಗೆ ಸ್ಪೆಷಲ್ ಆಗಿ ಕಾಣಿಸುದು ಅವಲಕ್ಕಿದು ಅಂತ ಹೇಳಿದ್ರೆ ಇದೇ ದೇವಸ್ಥಾನದ ಪೂಜೆದು ಪ್ರಸಾದ ಎಲ್ಲ ಉಂಟಲ್ಲ, ದನಗಳು ಎಲ್ಲಿ ಸಿಕ್ಕುದಿಲ್ಲ ಈಗ, ದನಕ್ಕೆ ಹಾಕುವಂತ ಎಲ್ರಿಗೂ ತಿನ್ಲಿಕ್ಕೂ ಅಷ್ಟು ಆಗುದಿಲ್ಲ. ಅದು ಮಾಡ್ಬೋದು. ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಕೂಡ ನಾನು ಅದೇ ಈಗ ಅದರಲ್ಲೇ ಮಾಡುದು. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ್ದು ಮಾಡೋದು? ಈಗ ಇದೆಲ್ಲ ಬೇಯಿಸ್ಲಿಕ್ಕೆ ಹಾಕ್ಬೇಕು. ಅಂದ್ರೆ ಈಗ ಫಸ್ಟಿಗೆ ಯಾವ್ದು ಮಾಡ್ತೀವಿ? ತೊಗರಿ ಇದು ಬೈಲ್ ಕಾರ್ ಹೇಳುದು. ಬೈಲ್ ಕಾರ್ ಮಾಡ್ತಿದ್ರಲ್ಲ ಫಸ್ಟಿಗೆ? ಓಕೆ, ಅದನ್ನೆಲ್ಲ ಈಗ ಫಸ್ಟಿಗೆ ಬೇಯಿಸ್ಬೇಕಾ? ಹಾಗಾದ್ರೆ ನಿಮಗೆ ಈಗ ಕುಕ್ಕರ್ ಬೇಕಲ್ಲ? ಓಕೆ, ಕುಕ್ಕರ್ ಅಂತೂ ರೆಡಿಯಾಗಿದೆ. ಒಲೆ ಉರಿಸ್ಬೇಕಲ್ಲ? ಓಕೆ, ಗ್ಯಾಸ್ ಅಂತೂ ಉರಿತಾ ಉಂಟು. ನೀರು ಬೇಕು. ನೀರು ಹಾಕ್ಬೇಕಾ? ಅಂದರೆ ಇದು ಈಗ ನೀರಲ್ಲೇ ಬೇಯಿಸೋದು ಅಂತಲ್ಲ? ಹೌದೌದು. ಓಕೆ, ಸಾಕಾ? ಹಾಕಿ ಜಾಸ್ತಿ ಬೇಕು? ಸಾಕು. ಓಕೆ, ಸಾಧಾರಣ 1 ಕಪ್ಪಿನಷ್ಟು ನೀವು ಯಾವುದು ತೊಗರಿಬೇಳೆ ತಗೊಂಡಿದ್ದೀರ? ಓಕೆ, ಚೂರ್ಣ ಅಂದರೆ ಇದು ಕೆಸುವಿನ ಗಿಡ್ಡಲ್ಲ ಇದು? ಅದಕ್ಕೆ ಎಂತ ಹೇಳುದು? ಚೂರ್ಣಗೆಡ್ಡೆ. ಓಕೆ, ಇದು ತೊಂಡೆಕಾಯಿ ಮತ್ತೆ ಬಾಳೆಕಾಯಿ. ಎಲ್ಲೂ ಮನೆಯಲ್ಲೇ ಸಿಗುವಂತಹ. ಒಂದ್ಸಲ ಒಟ್ಟಿಗೆ ಇದು ಬೇಯಿಸುದು. ಬದನೆ ಮತ್ತೆ ಹಾಕ್ಬೇಕು. ನೀರು ಸಾಕಾಗುತ್ತಾ? ಒಂಚೂರು ಹಾಕೋದು ಒಳ್ಳೇದಲ್ಲ.
ಇನ್ನು ಲಾಸ್ಟಿಗೆ ಬದನೆ ಹಾಕ್ಲಿಕ್ಕೆ ಉಂಟಾ? ಬದನೆ ಲಾಸ್ಟ್ ಹಾಕೋದು. ಅದು ಬದನೆ ಮತ್ತೆ ಬಾಳೆಕಾಯಿ ಮೇಯ್ನ್ ಇದು ಈ ಪದಾರ್ಥಕ್ಕೆ. ಮತ್ತೆ ತರಕಾರಿ ಇನ್ನೂ ಸಹ ಬೇಕಾದ್ರೆ ಯಾವ್ದು ಹಾಕ್ಬೋದು, ಆದ್ರೆ ಅದು ಕ್ವಾಂಟಿಟಿ ಜಾಸ್ತಿ ಆಗೋದಾದ್ರೆ ಬೇಕು ಅಂತಿಲ್ಲ ಅಂತ. ಇದಕ್ಕೆ ಏನು ಹಾಕ್ಲಿಕ್ಕಿಲ್ಲ? ಇಲ್ಲ ಇಲ್ಲ, ಆಮೇಲೆ ಹಾಕೋದಾ? ಓಕೆ. ಓಕೆ, ಇದು ಈಗ ಬೇಯಬೇಕಲ್ಲ? ಮಸಾಲೆ ತಯಾರು ಮಾಡ್ಬೋದು, ಎಲ್ಲ ರೆಡಿ ಮಾಡಿದ್ದೀನಿ. ಓಕೆ, ಹಾಗಾದರೆ ಮಿಕ್ಸಿ ಬೇಕಲ್ಲ? 1 ಕಪ್ಪಿನಷ್ಟು ತೆಂಗಿನಕಾಯಿ ಅಲ್ಲ? ಮೆಣಸು, ಒಣ ಮೆಣಸು. ಹೌದು, ಹುರಿದ ಮೆಣಸು. ಇದೊಂದ್ಸಲ ನೀರು ಮುಟ್ಟಿಸದೆ ಒಂದ್ಸಲ ನೀರು ಮುಟ್ಟಿಸದಲ್ಲ? ತೆಂಗಿನಕಾಯಿ ಮತ್ತು ಹೌದು, ಮತ್ತೆ ಇದು ಮಸಾಲೆಗೆ ಬೇರೆ ಹಾಕ್ಲಿಕ್ಕೆ ಉಂಟು, ಬೇರೆ ಮಾಡ್ಲಿಕ್ಕೆ ಉಂಟಾ? ಓಕೆ, ಇದನ್ನು ಇಷ್ಟನ್ನು ಈಗ ಮಿಕ್ಸ್ ಮಾಡಿಕೊಡ್ಬೇಕಲ್ಲ? ನೀರು ಹಾಕದೆ ಸುರುವಿಗೆ ಅಂದರೆ ಅದು ಕಾಯಿದು ತುಂಡು ಎಲ್ಲ ಉಂಟಲ್ಲ, ಮತ್ತೆ ನೀರು ಹಾಕಲಿಕ್ಕೆ ಉಂಟು. ಇನ್ನು ನೀರು ಹಾಕಬೇಕಾ? ಫಸ್ಟಿಗೆ ಕೊತ್ತಂಬರಿ ಮತ್ತೆ ಬೆಳ್ಳುಳ್ಳಿ ಎಲ್ಲ. ಓಕೆ, ಇದೆಲ್ಲ ಇಷ್ಟನ್ನು ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಬೇಕಲ್ಲ? ನೈಸ್ ಮಾಡಬೇಕು. ಓಕೆ, ಇದನ್ನು ಮಿಕ್ಸ್ ಮಾಡಿ ಕೊಡಬೇಕಲ್ಲ? ಓಕೆ, ಆಲ್ಮೋಸ್ಟ್ ರೆಡಿ ಅಂತ ಹೇಳ್ಬೋದಲ್ಲ? ಸಾಕಾಗುತ್ತಾ? ಸಾಕು. ಓಕೆ, ನೀರು ಬೇಕಾದ್ರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಬೋದಲ್ಲ? ಅದೇ, ಮತ್ತೆ ಅದು ಈಗ ಬದನೆ ಅದ್ರೊಟ್ಟಿಗೆ ಹಾಕಿ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಉಂಟಲ್ಲ? ಹೌದೌದು. ಓಕೆ, ಹಾಗಾದರೆ ತೆಗಿಯೋಣ ಇದನ್ನು. ಈಗ ತೆಗೆದು ನೋಡಬೇಕಲ್ಲ? ಎಸ್, ಬೆಂದಿದೆ. ಬೇಳೆ ಎಲ್ಲ ನೋಡಿ ಹೇಗೆ ಬೆಂದಿದೆಯಲ್ಲ? ಇದಕ್ಕೀಗ ಬದನೆ ಹಾಕಿದ್ರ? ಬದನೆ ಹಾಕೋದು ಮತ್ತು ಉಪ್ಪು ಹಾಕೋದು. ಹಾಂ, ಬದನೆ ಹಾಕಿದ ನಂತರ ಉಪ್ಪು ಹಾಕೋದಲ್ಲ? ಬೇಯಿಸ್ಲಿಕ್ಕೆ ಉಂಟು ಸ್ವಲ್ಪ. ಈಗ ನೀರು ಹಾಕಬೇಕಾ? ಬೇಡ, ಇದರಲ್ಲೇ ಬೇಯ್ತದ್ದು. ಮತ್ತೆ ಇದು ಮಸಾಲೆ ಲಾಸ್ಟಿಗೆ ಹಾಕೋದಾ? ಹೌದು, ಮಸಾಲೆ ಲಾಸ್ಟ್ ಹಾಕೋದು. ಓಕೆ, ನೀರು ಬೇಕು ಅಂತಿಲ್ಲ? ಬೇಡ, ಇದು ಮಾಡಿ. ಓಕೆ, ಗ್ಯಾಸ್ ಆನ್ ಮಾಡಿ ಮತ್ತೆ ಬೇಯಿಸ್ಬೇಕಲ್ಲ? ಇದು ಬೇಯಲಿಕ್ಕೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಅಂತ ಇಲ್ಲ, ಅಂದ್ರೆ ಹೆಚ್ಚು ಬೇಯುವುದಂದ್ರೆ ಕುಕ್ಕರ್ನಲ್ಲಿ ಆಗಿದ್ರೆ ಮುದ್ದೆ ಆಗ್ತದೆ. ಬದನೆ ಹಾಕಿದ್ದೇವೆ ಇಲ್ಲ ಅಂತ ಗೊತ್ತಾಗಲ್ಲ. ಅದೇ ಅದೇ. ಓಕೆ, ಬಾಕಿ ಎಲ್ಲ ಕರೆಕ್ಟಾಗಿ ಬೇಯ್ತದೆ. ಬೇಯ್ತವಲ್ಲ? ಬದನೆ ಸ್ವಲ್ಪ ಇದಾಗಬೇಕು. ಓಕೆ, ಇದು ಊಟಕ್ಕೆಲ್ಲ ಊಟಕ್ಕೆ ಮಾಡುವಂಥದ್ದು. ಮತ್ತೆ ಚಪಾತಿಗೆ ಬೇಕಾದ್ರೆ ತಿನ್ಬೋದಲ್ಲ? ಸ್ವಲ್ಪ ಗಸಿ ಟೈಪ್ ಮಾಡಿದ್ರೆ ಅದೇ. ಎಸ್ ಮ್ಯಾಮ್, ಬೈಲ್ ಕಾರ್ ಅಂತೂ ಬೇಯ್ತಾ ಉಂಟಲ್ಲ? ಅದೇ, ಇದೊಂದು ಸ್ವಲ್ಪ ಹಳೆ ಕಾಲದ ಅಡುಗೆ ಅಂತ ಹೇಳ್ಬೋದಲ್ಲ? ಇವಾಗೆಲ್ಲ ಈ ಥರದ ಅಡುಗೆ ಎಲ್ಲ ಮಾಡೋದೇ ಕಡಿಮೆ ಅಲ್ಲ? ಅದಕ್ಕೋಸ್ಕರ ಇದೇ ಮಾಡಿ ಇವಾಗಿನ ಜನರೇಷನಿಗೆ ಗೊತ್ತಾಗ್ಲಿ ಅಂತ. ಅದೇ, ಈಗಿನ ಜನರೇಷನಿಗೆ. ಅಂದರೆ ಇದು ಅಂದರೆ ನೀವು ಚಿಕ್ಕದಿರುವಾಗಲೇ ಈ ಥರ ಎಲ್ಲ ಅಡುಗೆ ಮಾಡ್ತಿದ್ರಾ? ಎಲ್ಲ ಈ ಥರ ಬೈಲ್ಕಾಯಿ ಸಣ್ಣ ಪ್ರಾಯದಿಂದಲೇ ಅಡಿಗೆದು ಭಯಂಕರ ಇಂಟ್ರೆಸ್ಟ್ ಇತ್ತು. ಅಲ್ಲ, ಈ ಥರ ಟೈಪ್ ಈ ಥರದ್ದು ನಾನು ಮದುವೆ ಆದ ಮೇಲೆ ಓಕೆ. ನಮ್ಮ ಪಾಣೆಮಂಗ್ಳೂರಿನಲ್ಲಿ ಅದೇ ಮುಂಚೆ ಎಲ್ಲ ಎತ್ತಿನ ಗಾಡಿಯಲ್ಲಿ ಬರೋದು, ಅದು ನಮ್ಮ ಹಿತ್ಲ ಹಿಂದ್ಗಡೆ ಇದು ನಿಲ್ಲಿಸ್ತಿದ್ರಂತೆ. ಹೇಳಿದ್ದು ಕೇಳಿದ್ದು, ನಾನು ನೋಡ್ಲಿಲ್ಲ. ಆಗ ಇದಕ್ಕೆ ಎತ್ತಿಗೆ ಕುಡು ಬೇಯಿಸಿ ಕೊಡುದು, ಮತ್ತೆ ಅವರಿಗೆಲ್ಲ ಊಟಕ್ಕೆ ಇದು ಹಾಕಿ ಕೊಡುದು. ಅಂದ್ರೆ ಕೆಲಸ ಮಾಡೋರು. ಹೌದು, ಈಗ ಗದ್ದೆಯಲ್ಲೆಲ್ಲ ಕೆಲಸ ಮಾಡೋರು. ಅದೇ ಅದೇ. ಆ ಟೈಮಲ್ಲೆಲ್ಲ ಈ ತರದ ತರಕಾರಿಗಳನ್ನ ಸ್ವಲ್ಪ ಖಾರ ಎಲ್ಲ ಆಗ್ತದಲ್ಲ, ನಾವು ಮನೆಯಲ್ಲೇ ಬೆಳೆದಿರೋಂತ ಇದೆಲ್ಲ ತರಕಾರಿಗಳೆಲ್ಲ ಇರುತ್ತೆ ನೋಡಿ. ಅದೇ ಅಂದ್ರೆ ಗದ್ದೆಯೆಲ್ಲ ಇರುವಾಗ ಅಲ್ಲಿ ತರಕಾರಿ ಎಲ್ಲ ಬೆಳೆದೇ ಬೆಳೆದಿರುತ್ತೆ. ಹಾಗೆ ಎಲ್ಲ ತರಕಾರಿಗಳನ್ನ ಹಾಕಿ ಒಟ್ಟಿಗೆ. ನನ್ನ ದೊಡ್ಡ ಮಗನಿಗೆ ಕೂಡ ಭಾರಿ ಪ್ರೀತಿ, ಭಾರಿ ಇಷ್ಟನಾ? ಭಾರಿ ಇಷ್ಟ ಅವನಿಗೆ. ಆಕ್ಚುಲಿ ಇದರಲ್ಲಿ ನೋಡಿ ಎಲ್ಲ ತರಕಾರಿಗಳು ಒಂದರಲ್ಲಿ ಇರೋದಲ್ಲ, ಹೌದು. ಹಾಗಾಗಿ ಇದಕ್ಕೆ ಬೇರೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾವು. ಅದು ಈಗ ಕ್ವಾಂಟಿಟಿ ಜಾಸ್ತಿ ಆಗೋದಾದ್ರೆ ಇದು ಬೇರೆ ಎಲ್ಲ ತರಕಾರಿ ಹಾಕ್ಬೋದು. ಓಕೆ, ಹಾಗೆ ಟೇಸ್ಟ್ ಅಂತೂ ಗಮ್ಮತ್ತಿರ್ಬೋದು ಅಂತ ಕಾಣುತ್ತಲ್ಲ.
ಈಗ ಬಾಳೆಕಾಯಿ ಅಂತೂ ಸಾಧಾರಣ ಈಗ ಏನು ಬಾಳೆಕಾಯಿ ಮತ್ತೆ ಬದನೆ ಮೇಯ್ನು. ತೋಟ ಎಲ್ಲ ಇರೋರೆಲ್ಲ ಇದ್ದೇ ಇರುತ್ತೆ, ಅದೇ ಅದೇ ಬಾಳೆ ಗಿಡ ಎಲ್ಲ ಇರುತ್ತೆ, ಹಾಗಾಗಿ ಹಾಗೆ ಮಾಡ್ಕೊಳ್ಬೋದಲ್ಲ. ಒಂಚೂರು ನೀರು ಹಾಕ್ಬೇಕಾಗ್ತದೆ. ನೀರು ಹಾಕದಿದ್ರೆ ಈಗ ಅಡಿ ಹಿಡಿತದೆ. ಆಯ್ತು, ಬೇಯಲಿಕ್ಕೆ ಆಯ್ತು ಬದನೆ. ಹಾಗಾದ್ರೆ ಅಡಿಗೆ ಮಾಡುವಾಗ ಈ ತರ ಪಟ್ಟಂಗ ಹೊಡ್ಕೊಂಡು ಅಡಿಗೆ ಮಾಡಬಾರ್ದಲ್ಲ. ಅಡಿಗೆ ಮಾಡು, ನಾನು ಪತಂಗ ಹೊಡೆದ್ರು ನಂದು ಇದು ಆಲೋಚನೆ ಇಲ್ಲೇ ಇರ್ತದೆ. ಬೆಂದು ಮತ್ತೆ ಇದು ಮಾಡಿದ್ರೆ ಸ್ವಲ್ಪ ಟೈಮ್ ಆದ್ರೆ ಅಡಿ ಹಿಡಿತದೆ. ಅದೇ ಅಡಿ ಹಿಡಿತದೆ. ಬೆಂದಿತ್ತು. ಬೆಂದಿದಲ್ಲ. ಮಸಾಲೆ ಹಾಕಲ. ಮಸಾಲೆ ಈಗ ಹಾಕ್ಲೇಬೇಕು. ಸ್ಲೋ ಮಾಡಿ. ಪರಿಮಳ ನೋಡಿ ಹೇಗೆ ಬರ್ತದೆ. ಮಸಾಲೆ ಕೂಡ ಕಲ್ಲಿನಲ್ಲಿ ಕಡ್ದ ಹಾಗೆ ಬಂದಿದೆ ನೋಡಿ ಮಸಾಲೆ ಕೂಡ ಅಲ್ಲ. ಅದೇ ಸ್ವಲ್ಪ ಬೇಯ್ಲಿ. ಎಷ್ಟು ದಪ್ಪ ಇರಲಿಯಾ? ಬೇಕಾದ್ರೆ ನೀರು ಹಾಕ್ಬೋದು. ಓಕೆ. ಬೈಲ್ ಖಾರದಲ್ಲಿದ್ರೆ ಇಷ್ಟು ದಪ್ಪ ಇರುತ್ತೆ. ಅದೇ ಅಲ್ಲ ಅಂದರೆ ಇದು ಅನ್ನಕ್ಕೆ ತಗೊಳ್ಳೋದಾದ್ರೆ ಸ್ವಲ್ಪ ಇದು ಬೇಕು, ನೀರು ಹಾಕಬೇಕು. ನೀರು ಹಾಕ್ಬೇಕಲ್ಲ. ಎಣ್ಣೆ ಒಗ್ಗರಣೆ ಇಲ್ಲ ಇದಕ್ಕೆ. ಒಗ್ಗರಣೆ ಹಾಕ್ಲಿಕ್ಕಿಲ್ಲ. ಹಸಿ ಎಣ್ಣೆ ಹಾಗೆ ಲಾಸ್ಟಿಗೆ ಹಾಕುದಾ? ಹಾಕುದು. ಹೌದು. ಓಕೆ. ಓ, ಈ ಥರ ಎಲ್ಲ ಹಾಕ್ತಾರಲ್ಲ. ಹಾಂ. ಅಂದ್ರೆ ಇದು ಏನು ಒಗ್ಗರಣೆ ಟೈಪ್ ಒಗ್ಗರಣೆ ಇಲ್ಲ ಇದಕ್ಕೆ. ಬಿಸಿ ಮಾಡಿ ಹಾಕಬೇಕು ಅಂತ ಏನಿಲ್ಲ. ಬಿಸಿ ಇಲ್ಲ, ಏನಿಲ್ಲ, ಹಾಗೆ ಹಾಕುದು. ಓಕೆ. ಹಸಿ ವಾಸನೆ ಬರಬೇಕು ಇದರ ತೆಂಗಿನ ಎಣ್ಣೆದು. ತೆಂಗಿನ ಎಣ್ಣೆ ಅಲ್ಲ. ಆಯ್ತು ಪದಾರ್ಥ. ಒಂದು ಕುದಿ ಬಂದರೆ ಪದಾರ್ಥ ರೆಡಿ ಅಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ. ಹಾಗಾದ್ರೆ ಗ್ಯಾಸ್ ಆಫ್ ಮಾಡೋದಲ್ಲ? ಹೌದು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ. ಇದಕ್ಕೆ ನೀರು ದೋಸೆ ಕೂಡ ಪಕ್ಕ ಮ್ಯಾಚ್ ಆಗುತ್ತೆ ಅಂತಲ್ಲ? ಹೌದೌದು. ದೋಸೆಗೆ, ಚಪಾತಿಗೆ, ಊಟಕ್ಕಾಗುವಾಗ ಇನ್ನೂ ಸ್ವಲ್ಪ ತೆಳ್ಳಗೆ ಮಾಡ್ಬೋದು. ದಪ್ಪ ಬೇಕಾದವರಿಗೆ ಹೀಗೆ ಇದ್ರೆ ಚಂದ ಇರುತ್ತಲ್ಲ. ಬಿಸಿ ಬಿಸಿಯಾದ ಬೈಲ್ ಖಾರ ರೆಡಿ ಅಲ್ಲ. ಯಾರೆಲ್ಲ ಏನು ತೋಟದಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡೋರಿದ್ರೆ ಸೀದಾ ಬನ್ನಿ ಊಟ ಮಾಡುವ. ಓಕೆ, ಚೆನ್ನಾಗುಂಟು ಬೈಲ್ ಖಾರ. ಒಂದು ಹಳೆ ರೀತಿಯ ಅಡುಗೆ ಅಲ್ಲ, ಟೇಸ್ಟ್ ಕೂಡ ಗಮ್ಮತ್ ಇರುವುದು ಅಂತ ಕಾಣ್ತಾ ಉಂಟು. ಓಕೆ, ಟೇಸ್ಟ್ ನೋಡೋಲ್ಲ ಹಾಗಾದ್ರೆ. ಓಕೆ, ಸರಿತಾ ಮ್ಯಾಮ್, ಸಾಕಾಗಿರುವಂತಹ ಬೈಲ್ ಖಾರ್ ಹಳೆ ಪದ್ಧತಿಯ ಅಡುಗೆನ ರೆಡಿ ಮಾಡಿಕೊಟ್ಟಿದ್ರೆ ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬನ್ನಿ. ಬೈಲ್ ಖಾರ್ ತಯಾರಿಸುವ ವಿಧಾನ. ಮೊದಲಿಗೆ ಕುಕ್ಕರ್ನಲ್ಲಿ 1 ಕಪ್ ತೊಗರಿ ಬೇಳೆಗೆ 1 ಕಪ್ ಸುವರ್ಣಗಡ್ಡೆ, 1 ಕಪ್ ತೊಂಡೆಕಾಯಿ, 1 ಕಪ್ನಷ್ಟು ಬಾಳೆಕಾಯಿ ಹೋಳುಗಳನ್ನ ಹಾಕಿ 2 ವಿಸಲ್ ಬರುವವರೆಗೂ ಬೇಯಿಸಿ. ಇನ್ನೊಂದೆಡೆ 1 ಕಪ್ ತೆಂಗಿನ ತುರಿಗೆ 8 ರಿಂದ 10 ಹುರಿದ ಒಣಮೆಣಸು, ಧನಿಯಾ ಬೀಜ 1 ಚಮಚ, ಬೆಳ್ಳುಳ್ಳಿ 4 ಎಸಳು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಯಿಸಿದ ತರಕಾರಿಗೆ 1 ಕಪ್ ಬದನೆಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ 2 ನಿಮಿಷ ಬೇಯಿಸಿ. ಆನಂತರ ರುಬ್ಬಿದ ಮಸಾಲೆ, ಸ್ವಲ್ಪ ನೀರು ಹಾಕಿ ಕುದಿಸಿ. ಕೊನೆಯಲ್ಲಿ 1 ಚಮಚ ತೆಂಗಿನ ಎಣ್ಣೆ ಹಾಕಿ 1 ನಿಮಿಷ ಕುದಿಸಿ. ಈಗ ರುಚಿಕರವಾದ ಬೈಲ್ ಖಾರ್ ಸವಿಯಲು ಸಿದ್ಧ. ಓಕೆ, ನೋಡಿದ್ರಲ್ಲ ಬೈಲ್ ಖಾರ್ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಶಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ ಹಾಗೆ ವಿದ್ಯಾ ಕಾಫಿ. ಓಕೆ, ಸರಿತಾ ಮ್ಯಾಮ್, ಸಾಕಾಗಿರುವಂತಹ ಬೈಲ್ ಖಾರ್ ರೆಡಿ ಮಾಡಿಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಹೇಳಿದರು, ಅವ್ರ ಜೊತೆ ಏನು ಮಾಡ್ತಾರೆ ಅಂತ ಕೇಳುವ. ಎಸ್ ಮ್ಯಾಮ್, ಇವಾಗ ಅವಲಕ್ಕಿಯ ಇಂಡೋರಿ. ಹಾಗಾದ್ರೆ ಉಂಡೆ ಹೇಳೋದಿಲ್ಲ, ಅವಲಕ್ಕಿ ಇಂಡೋರಿ ಹೇಳಬೇಕು. ಉಂಡೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತದೆ. ಉಂಡೆ ಅಂದ್ರೆ ಉರುಟು. ಇದು ಯಾವ ಬೇಕಾದ್ರೂ ಶೇಪ್ ಮಾಡಬಹುದು, ಆದ್ರೆ ನಾವು ನಮ್ಮ ಕೈಯಲ್ಲಿ ಈಗ ಮಾಡುವಂತ ಶೇಪ್ ಮಾಡೋದು. ಓಕೆ, ಈಗ ನಿಮ್ಮ ಏನು
ಸ್ಟೈಲಲ್ಲಿ ಇಂಡೋರಿ ಮಾಡ್ತೇವೆ. ಹೌದೌದು. ಓಕೆ, ಸ್ಟಾರ್ಟ್ ಮಾಡುವ ಹಾಗಾದರೆ. ಹಾಂ. ಎಂತ ಬೇಕು ಫಸ್ಟಿಗೆ? ಒಂದು ಕಾವಲಿ. ಹಾಗಾದರೆ ಎಂತ ಅವಲಕ್ಕಿಯನ್ನೆಲ್ಲ ಹುರಿಲಿಕ್ಕುಂಟಾ? ಉರಿಲಿಕ್ಕುಂಟು. ಓಕೆ, ಒಲೆ ಉರಿಸುವಲ್ಲ? ಹಾಂ. ಇದಕ್ಕೆ ಕೈಲಿ ಬೇಕು ಒಂದು. ಓಕೆ, ನೀರು ಹಾಕ್ಲಿಕ್ಕುಂಟಾ ಹೇಗೆ? ಇಲ್ಲ ಇಲ್ಲ, ನೀರು ಹಾಕಿ. ಏನು ಹಾಕ್ಲಿಕ್ಕಿಲ್ಲ? ಏನು ನೀರು ಹಾಕಿ. ಇದನ್ನು ಹುರ್ಕೊಳ್ಳೋದಾ ಅವಲಕ್ಕಿಯನ್ನು? ಓಕೆ, ಅಂದರೆ ಇದು ಹೇಗೆ ನಾರ್ಮಲ್ ಈಗ ಡ್ರೈ ಆಗಿರುತ್ತಾ ಫುಲ್ಲು? ಡ್ರೈ ಅಲ್ಲ, ಈಗ ಬೆಲ್ಲದ ಜೋನಿ ಬರ್ತದಲ್ಲ, ಬೆಲ್ಲದ ಬೆಲ್ಲ ಹಾಕಿಕೊಂಡು ತೆಂಗಿನಕಾಯಿ ಹಾಕಿಕೊಂಡು. ಫಸ್ಟಿಗೆ ಮಾತ್ರ ನಾವು ಈಗ ನಾನೆಂತ ಹೇಳಿದ್ರೆ ಏಲಕ್ಕಿಯನ್ನು ಇಡೀ ಇದರಲ್ಲಿ ಹಾಕಿದ್ದೇನೆ. ಅದು ಅವಲಕ್ಕಿ ಹುಡಿ ಮಾಡುವಾಗ ಅದರೊಟ್ಟಿಗೆ ಏಲಕ್ಕಿ ಇದು ಪರಿಮಳ ಅದಕ್ಕೆ ಅವಲಕ್ಕಿಗೆ ಮಿಕ್ಸ್ ಮಾಡಿದ್ರಾ? ಹೌದು. ಅದು ಹುರಿಯುವಾಗ ಅದರೊಟ್ಟಿಗೆ ಇದು ಮಾಡಿ ಅಲ್ಲಿ ಕೂಡ ಅದು ಕೂಡ ಸ್ವಲ್ಪ ಡ್ರೈ ಆಗಲಿ ಅಂತ. ನಮಗೆ ಏಲಕ್ಕಿ ಹಾಕಿದ್ದು ಗೊತ್ತೇ ಆಗಿಲ್ಲ ನೋಡಿ. ಅದಕ್ಕೆ ನಿಮಗೆ ಕಾಣಿಸಿದ್ದು ಅಂತಂದೇಳಿ ನೋಡಿ. ಓಕೆ, ಪರಿಮಳಕ್ಕೆ ಏಲಕ್ಕಿ ಅದೇ ಹಾಕ್ತೀವಿ. ಏಲಕ್ಕಿ ಬೇಕು. ಜಾಸ್ತಿ ಉರಿಬೇಕಾಗಿಲ್ಲ, ಇದು ಹುಡಿ ಆಗುವಷ್ಟು ಇದು ಮಾಡಿದ್ರೆ ಬಿಸಿ ಆದರೆ ಸಾಕಲ್ಲ? ಅದೇ. ಓಕೆ, ಅವಲಕ್ಕಿ ಪರಿಮಳ ಬಂತು ನೋಡಿ. ಹೌದು. ಓಕೆ, ಅಲ್ಲಿಗೆ ನೀರು ಹಾಕ್ತೇವೆ. ಅಂದರೆ ಈಗ ಬೆಲ್ಲ ಬೆಲ್ಲ ಕರಗಲಿಕ್ಕೆ ಸಾಕು 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 ಸಾಕು. ಬೆಲ್ಲವನ್ನು ಹುಡಿ ಮಾಡಿ ಹಾಕಿದರೆ ಒಳ್ಳೇದಲ್ಲ? ಹೌದೌದು. ಇಲ್ಲಂದ್ರೆ ಬೆಲ್ಲ ನೀರು ಆಗ ಇದು ತಣಿತದೆ, ಇದು ಬೆಲ್ಲ ಜೋನಿ ಆಗುವಾಗ. ಓಕೆ, ಅದು ರೆಡಿ ಆಗುವಾಗ ಬೆಲ್ಲ ಇದು ತಣಿತದಲ್ಲ. ಇದು ಜೋನಿ ಬರೋದು ಬೇಡ, ಬೆಲ್ಲ ಕರಗಿದ್ರೆ ಸಾಕಲ್ಲ? ಅದಕ್ಕೋಸ್ಕರ ಇದು ಲಾಡು ಮಾಡೋದಾದ್ರೆ ಜೋನಿ ಬರಬೇಕು. ಜೋನಿ ಬರಬೇಕು. ಓಕೆ, ಸರಿ, ಜೋನಿ ಬರಬೇಕು. ಇದು ಬೆಲ್ಲ ಕರಗಿದ್ರೆ ಸಾಕಾಗ್ತಲ್ಲ? ಆಲ್ಮೋಸ್ಟ್ ಬೆಲ್ಲ ಕರಗಿದೆ ಅಂತ ಹೇಳ್ಬೋದಲ್ಲ? ಅದೇ, ಸರಿ ಕರಗಿ. ಓಕೆ, ಅದು ಅವಲಕ್ಕಿ ಆಮೇಲೆ ಹುಡಿ ಮಾಡ್ಕೊಳ್ಳೋದು? ಈಗಲೇ ಅಲ್ಲ, ಈಗ ಹುಡಿ ಮಾಡಿ ಮಾಡ್ಕೊಳ್ಬೋದಾ? ಹೌದು, ಬೆಲ್ಲ ಕರಗುವಾಗ ಹುಡಿ ಮಾಡ್ಕೊಳ್ಳೋದು. ಓಕೆ, ಅವಲಕ್ಕಿ ಮತ್ತು ಏಲಕ್ಕಿ ಅಲ್ಲ? ಏಲಕ್ಕಿ ಎರಡು ಲಕ್ಕಿಗಳು ನೋಡಿ ಅಲ್ಲ? ಓಕೆ, ಪುಡಿ ಮಾಡಿ ಕೊಡಬೇಕಲ್ಲ? ಓಕೆ, ಅವಲಕ್ಕಿ ಅಂತ ರಪ್ಪ ಹುಡಿಯಾಗಿದಲ್ಲ? ಸಾಕಲ್ಲ? ಪರಿಮಳ ನೋಡಿ ಹೇಗೆ ಬರ್ತುಂಟು, ಏಲಕ್ಕಿ ಹಾಕಿದಲ್ಲ, ಗಮ್ ಅಂತ ಬರ್ತುಂಟು. ಆಲ್ಮೋಸ್ಟ್ ನೀರು ಆಗಿದೆ ಅಂತಲ್ಲ? ಹೌದದು, ಇದು ಹಾಕಬೇಕು, ತೆಂಗಿನಕಾಯಿ ಹಾಕಬೇಕಲ್ಲ? ಓಕೆ, ಇದು ಕಪ್ಪು ಬೆಲ್ಲ ಅಂತಲ್ಲ? ಹೌದೌದು. ಓಕೆ, ಆಣಿ ಬೆಲ್ಲ ಹೇಳ್ತಾರೆ ಇದಕ್ಕೆ. ಆಣಿ ಬೆಲ್ಲನಾ? ಓಕೆ, ಅಂದರೆ ಎಂತ ಆಣಿ ಬೆಲ್ಲ ಅಂತ ಹೇಳಿದ್ರೆ ಎಂತಂತ ಯಾರಿಗೂ ಗೊತ್ತ? ಓಕೆ, ಇದು ಹಸಿ ತೆಂಗಿನಕಾಯಿದು ಮೇಲಿಂದು ತೆಗೆದು ಇದು ಮಾಡಿದರೆ ಒಳ್ಳೆ ಇದಾಗ್ತದೆ, ಸಾಫ್ಟ್ ಬರ್ತದೆ. ಸಾಫ್ಟ್ ಬರುತ್ತಲ್ಲ? ಮೇಲು ಅಂತ ಹೇಳಿದರೆ ಅದರ ಚಿಪ್ಪನ್ನೆಲ್ಲ ಜಾಸ್ತಿ ಇದು ಮಾಡಬಾರ್ದಲ್ಲ? ಓಕೆ, ಅಂದರೆ ಸ್ವಲ್ಪ ಇದು ಮಾಡೋದು ಯಾಕೆಂತ ಹೇಳಿದ್ರೆ ವಾರಗಟ್ಟಲೆ ಇಡ್ಬೋದು ಇದು. ಇಡ್ಬೋದು. ತೆಂಗಿನಕಾಯಿ ಸ್ವಲ್ಪ ಅದೇ ಬೆಲ್ಲದೊಟ್ಟಿಗೆ ಬೇಯಿಸಿದ್ರೆ ಒಂದು 15 ದಿನ ಇಡ್ಬೋದು. ಮಕ್ಕಳಿಗೆ ಇನ್ನು ಬೇಕಾದ್ರೆ ಬೇಸಿಗೆ ಕಾಲ ಅಲ್ಲ, ಮಕ್ಕಳ ಮನೆಯಲ್ಲಿ ಇರ್ತಾರೆ, ಹೊರಗಿನ ತಿಂಡಿ ಕೊಡುವ ಬದಲು ಇದೆಲ್ಲ ಅದೇ ಇದು ಜೀವಕ್ಕೆ ಒಳ್ಳೆದ್ದು, ಮತ್ತೆ ಆರೋಗ್ಯಕರ, ಒಳ್ಳೆ ಚೆನ್ನಾಗಿರುತ್ತೆ. ಮತ್ತೆ ಅದೇ ನಾನು ಹೇಳಿದಾಗೆ ಮೇನ್ ಅಂದ್ರೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮಾಡ್ತಾರೆ, ಹಾಗಾಗಿ ಅವಲಕ್ಕಿ ಹಾಳು ಮಾಡಬೇಕು, ಪ್ರಸಾದವನ್ನು ಬಿಸಾಡ್ಲಿಕ್ಕೆ ಮನಸ್ಸು ಬರ್ತದೆ. ಅದಕ್ಕೆ ಈ ಟೈಮ್ನಲ್ಲಿ ಬಿಸಿಲು ಕೂಡ ಉಂಟಲ್ಲ, ಹಾಗೆ ಬಿಸಿಲಿಗೆ ಒಳ್ಳೆ ಒಣಗಿಸೋದು, ಮಿಕ್ಸಿಯಲ್ಲಿ ಹಾಕಿದ್ರೆ ಪುಡಿ ಆಗ್ತದೆ. ಮತ್ತೆ ಬೆಲ್ಲ ಆಗ ಕಡಿಮೆ ಹಾಕೋದು. ನಮ್ಮ ಅವಲಕ್ಕಿಯಲ್ಲಿ ಸ್ವಲ್ಪ ಬೆಲ್ಲ ಉಂಟಲ್ಲ, ದೇವಸ್ಥಾನ ಸಕ್ಕರೆ ಅದು ಇದೆಲ್ಲ ಇರುತ್ತಲ್ಲ, ಅದೇ ಅದಕ್ಕೋಸ್ಕರ ನಾವು ಇದು ಮಾಡೋದು. ಅಂದರೆ ದೇವಸ್ಥಾನದ ಪ್ರಸಾದವನ್ನೆಲ್ಲ ವೇಸ್ಟ್ ಮಾಡಬಾರ್ದು ಎಂದು ಮೇನ್. ನಾವು ಹೀಗೆ ತೆಂಗಿನಕಾಯಿ ಡೈರೆಕ್ಟ್ ಹಾಕಿದ್ರೆ ಮಾತ್ರ ಆವಾಗಲೇ ತಿನ್ಬೇಕಷ್ಟೇ. ಯಾವುದು ಇಡ್ಲಿಕ್ಕಾಗಲ್ಲ, ಒಂದು ವಾರ ಇಡ್ಲಿಕ್ಕೆ ಆಗುದಿಲ್ಲ. ಇದಾದ್ರೆ ನೀವು 15 ದಿನ ಇಟ್ಟರು ಏನಾಗುತ್ತಿಲ್ಲ, ಇಲ್ಲದಿದ್ರೆ ಕಾಯಿದು ಸ್ಮೆಲ್ ಬರ್ತದೆ. ಹೌದು, ಅದೇ ಸಾಕಂತ ತೋರಿಸಿ ಸಾಕಾಗುತ್ತಾ? ಗ್ಯಾಸ್ ಬಂದ್ ಮಾಡ್ಬೋದು.
ನೋಡೋದಾ? ನೀರು ಇರಲಿ ಅಥವಾ ಒಂಚೂರು ನೀರು ಆರಿದ್ರೆ ಒಳ್ಳೇದು. ಒಳ್ಳೇದಲ್ಲ, ಅಂದರೆ ತೆಂಗಿನಕಾಯಿ ಹಸಿ ಹಾಕಿದ ಕಾರಣ ಅದೇ. ಅದರ ನೀರು ಸ್ವಲ್ಪ ಬಿಡುತ್ತಲ್ಲ. ನೀರು ಇದಕ್ಕೆ ಬಿಡ್ತದಲ್ಲ. ಹೌದು ಹೌದು. ಆಲ್ಮೋಸ್ಟ್ ಡ್ರೈ ಆಗ್ತಾ ಬಂತು ನೋಡಿ. ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿ ಆಗುತ್ತಲ್ಲ. ಓಕೆ, ಆಲ್ಮೋಸ್ಟ್ ರೆಡಿ ಅಲ್ಲ? ಹೌದು. ಓಕೆ, ಸ್ವಲ್ಪ ಕಟ್ಲಿಕ್ಕೆ ಕೈಗೆ ಹಾಕ್ಲಿಕ್ಕೆ ತುಪ್ಪ ಬೇಕಲ್ಲ. ತುಪ್ಪ ಅಂತ ಬಂದಾಗ KCಯವರ ಶುದ್ಧ ಹಸಿನ ತುಪ್ಪ. ಅದರಲ್ಲಿ ಹಾಕ್ಲಿಕ್ಕಿಲ್ಲ, ಕೈಗೆ ಹಾಕ್ಲಿಕ್ಕಾ? ಒಂಚೂರಿ ಒಂದು ಇಲ್ಲೇ ಹಾಕ್ಬಿಡಿ. ಸೈಡ್ ಹಾಕ್ಲಾ? ಸಾಕಾ? ಸಾಕು. ಅಂದರೆ ಕೈಗೆ ತಟ್ಕೊಳ್ತೀವಿ. ಅದೇ ಅದೇ. ಚಿಕ್ಕ ಚಿಕ್ಕ ಉಂಡೆ ಅಲ್ಲ? ಹೌದು. ಓಕೆ, ಅದು ಈಗ ಬಿಸಿ ಉಂಟಲ್ಲ, ಮತ್ತೆ ತಣಿಯುವಾಗ ಕರೆಕ್ಟ್ ಆಗ್ತದೆ. ಹೌದು. ದೊಡ್ಡದು ಕೂಡ ಮಾಡ್ಬೋದು, ಮಕ್ಕಳಿಗೆ ಕೊಡುವಾಗ ಇದು ಒಳ್ಳೇದಲ್ಲ. ಒಳ್ಳೇದು, ಹೌದು. ದೊಡ್ಡ ಮಾಡಿದ್ರೆ ಒಮ್ಮೆ ಖಾಲಿ ಆಗುತ್ತೆ. ಅದೇ. ಇದಾದರೆ ಈ ಥರ ಮಾಡಿದರೆ ಎಲ್ಲರಿಗೂ ಕೊಡ್ಬೋದಲ್ಲ. ಇದಂತೂ ಗಮ್ಮತ್ ಇರ್ಬೋದು, ಟೇಸ್ಟ್ ಅಲ್ಲ? ಟೇಸ್ಟ್ ಅಂತೂ ಗಮ್ಮತ್ ಬರೋದು. ಈಗ ನಾರ್ಮಲ್ ನಾವು ಈ ಶಪಾತ್ ಎಲ್ಲ ತಿಂತೇವಲ್ಲ, ಆ ಥರ ಟೇಸ್ಟ್ ಬರುತ್ತಾ? ಯಾವುದು ಶಪಾತ ತಿಂತೇವೆ ನಾವು ಸತ್ಯನಾರಾಯಣ ಪೂಜೆಗೆಲ್ಲ ನೋಡಿ? ಸಾಧಾರಣ ಅದಲ್ಲ, ಇದು ಅವಲಕ್ಕಿದು ಟೇಸ್ಟ್ ಬರ್ತದಲ್ಲ. ಬಿಸಿ ಉಂಟಾ ಹೇಗೆ? ಸಾಧಾರಣ ಉಂಟು. ನಾವಂದ್ರೆ ತಣಿಲಿಕ್ಕೆ ಇದು ಮಾಡ್ತೇವೆ, ಕಾಯ್ತೇವೆ ಮನೆಯಲ್ಲಿ. ತಂದ ಮೇಲೆ ಕೂಡ ಕಟ್ಬಹುದು. ರೆಡಿ ಅಲ್ಲ? ಓಕೆ, ಈಗ ಬಿಸಿ ಬಿಸಿಯಾದ ಅವಲಕ್ಕಿಯ ಇಂಡೋರಿ ರೆಡಿ ಅಲ್ಲ? ನೋಡ್ಲಿಕ್ಕೆ ಚೆನ್ನಾಗಿ ಕಾಣ್ತಾ ಉಂಟು. ಹೀಗೆ ಒಂದೊಂದು ಹಾಕೊಂಡು ಬಾಯಿಗೆ ಹಾಕಿ ಖಾಲಿ ಮಾಡುವಂತ ಅನಿಸ್ತದೆ. ಟೇಸ್ಟ್ ಅಂತೂ ಗಮ್ಮತ್ ಇರ್ಬೋದಲ್ಲ. ಸ್ವೀಟ್ ಅಂತೂ ಜಾಸ್ತಿ ಇರ್ಬೋದು, ಬಟ್ ಟೇಸ್ಟ್ ಒಳ್ಳೆ ನೋಡುವಾಗಲೇ ಕಾಣ್ತಾ ಉಂಟು, ಅಂದ್ರೆ ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ನೋಡಲ್ಲ ಹಾಗಾದ್ರೆ ಈಗ ಸರಿತ ಮ್ಯಾಮ್ ಸಾಕಾಗಿರುವಂತಹ ಅವಲಕ್ಕಿಯ ಇಂಡೋರಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಟೇಸ್ಟ್ ಮಾಡೋಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊ ಬನ್ನಿ. ಇಂಡೋರಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಅವಲಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಏಲಕ್ಕಿ ಸೇರಿಸಿ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ನೀರು ಹಾಕಿ 1 ಕಪ್ ಬೆಲ್ಲವನ್ನ ಕರಗಿಸಿಕೊಳ್ಳಿ. ಆ ನಂತರ 1 ಕಪ್ ತೆಂಗಿನ ತುರಿ ಹಾಕಿ ಬೆರೆಸುತ್ತಾ ಬೇಯಿಸಿ. ನೀರು ಆವಿಯಾಗುವವರೆಗೂ ಬೇಯಿಸಿ. ಸ್ವಲ್ಪ ತಣ್ಣಗಾದ ನಂತರ ಅವಲಕ್ಕಿ ಪುಡಿ ಹಾಕಿ ಬೆರೆಸಿ. ಪೂರ್ತಿ ತಣ್ಣಗಾದ ನಂತರ ಕೈಗೆ ತುಪ್ಪ ಸವರಿ ವಡೆ ರೀತಿ ತಟ್ಟಿಕೊಳ್ಳಿ. ಈಗ ಸವಿ ಸವಿಯಾದ ಇಂಡೋರಿ ಸವಿಯಲು ಬಲು ರುಚಿ. ಅಡುಗೆ ಅಂತೂ ರೆಡಿ ಆಗಿದೆ. ಯಾವ್ದು ನೋಡುವ? ಸ್ವೀಟ್ ನೋಡೋಣ, ಖಾರ ನೋಡುವ? ಯಾವುದು ಸುರಿ ಇಷ್ಟ? ಫಸ್ಟಿಗೆ ಖಾರ ನೋಡಿ, ಆಮೇಲೆ ಸ್ವೀಟ್ ತಗೊಳ್ವಲ್ಲ? ಹಾಗೆ ಮಾತ್ರ. ಓಕೆ, ತಗೊಳ್ಳಿ ನೀವು ಕೂಡ. ಬೈಲ್ ಖಾರ ಅಲ್ಲ? ಬೈಲ್ ಖಾರ ಖಾರ ಇರ್ಬೋದಾ? ಖಾರ ಇಲ್ಲ. ಟೇಸ್ಟ್ ಅಂತೂ ಗಮ್ಮತ್ತುಂಟು. ತೊಗರಿಬೇಳೆ ಎಲ್ಲ ಉಂಟಲ್ಲ? ತೊಗರಿಬೇಳೆ ಕರೆಕ್ಟಾಗಿ ಬಾಯಿಗೆ ಸಿಕ್ತುಂಟು. ಅಂದರೆ ಈಗ ನಾರ್ಮಲ್ ಆಗಿ ನಾವು ಈಗ ಏನು ಬಾಳೆಕಾಯಿಯ ಪದಾರ್ಥ ಎಲ್ಲ ಮಾಡುವಾಗ ಅದು ಡಿಫ್ರೆಂಟ್ ಟೇಸ್ಟ್ ಇದೆ. ಬಟ್ ಇದು ಇದಕ್ಕೆ ಏನು ನೀವು ಕೆಸು ಕೂಡ ಹಾಕಿದ್ರಲ್ಲ? ಚೂರ್ಣ. ಹೌದು, ಟೇಸ್ಟ್ ಅಂತೂ ಒಳ್ಳೆ ಉಂಟು. ಇದು ಪಕ್ಕ ನೀರು ದೋಸೆಗೆಲ್ಲ ಹೇಳಿ ಮಾಡಿಸಿ ಅಂತ ಹೇಳ್ಬೋದಲ್ಲ? ಇಲ್ಲಾಂದ್ರೆ ಊಟಕ್ಕಂತೂ ಹೇಳಿ ಮಾಡಿಸಿ. ಅಂದರೆ ನಾರ್ಮಲ್ ಆಗಿ ಊಟಕ್ಕೆ ಮಾಡುವಾಗ ಸ್ವಲ್ಪ ತೆಳ್ಳಗೆ ಮಾಡ್ಬೋದಲ್ಲ? ಡೈಲಿ ಪದಾರ್ಥ ಮಾಡೋದಕ್ಕಿಂತ ಈ ಥರ ಮಿಕ್ಸ್ ಆಗಿ ಮಾಡಿದರೆ ಇನ್ನೂ ಟೇಸ್ಟ್ ಗಮ್ಮ ಸಿಗುತ್ತೆ. ಜೊತೆಗೆ ಈಗ ಸ್ವೀಟ್ ನೋಡುವಲ್ಲ, ಇದು ಸ್ಪೆಷಲ್ ಅಲ್ಲ? ತಣಿಯುವಾಗ ಸರಿ ಇಷ್ಟು ಈಗ ಬಿಸಿ ಇದ್ದದ್ರಿಂದ ಹೀಗೆ ಮುದ್ದೆ ಇರ್ತದೆ. ತಣಿಯುವಾಗ ಉಂಟಲ್ಲ ಅವಲಕ್ಕಿ ಫುಲ್ ಗಟ್ಟಿ ಆಗ್ತದೆ. ಓಕೆ, ಅದೇ. ಇದೊಂದು ಸಾಕ ಉಂಟು. ಕರೆಕ್ಟಾಗಿ ಏನು ಸ್ವೀಟ್ ಎಲ್ಲ ಕುದಿದಲ್ಲ, ಗೊತ್ತೇ ಆಗಲ್ಲ ಅವಲಕ್ಕಿಯಲ್ಲಿ ಮಾಡಿದ್ದ ಏನು ಅಂತ. ಇದೆಲ್ಲ ಮಕ್ಕಳಿಗೆ ಭಯಂಕರ ಇಷ್ಟ ಆಗ್ಬೋದಲ್ಲ? ಈಗ ಅವಲಕ್ಕಿ ಎಲ್ಲ ತಿನ್ನೋದೇ ಕಡಿಮೆ. ಹೌದು, ಅವಲಕ್ಕಿ ತಿನ್ನೋದಿಲ್ಲ. ಅವಲಕ್ಕಿ ಮಾಡೋದಕ್ಕಿಂತ ಅಂದ್ರೆ ನಾವು ನಾರ್ಮಲ್ ಆಗಿ ಅವಲಕ್ಕಿ ಮಾಡಿ ಡಬ್ಬಿಲಿ ಇಟ್ರೆ ಖಾಲಿ ಮಾಡಿ. ಈಗ 15 ದಿನ ಆಗಿದ್ರು ಏನಾಗುದಿಲ್ಲ. ಬೇಕಿದ್ರೆ ಗೋಡಂಬಿ ಆ ಥರ ಹಾಕ್ಬೋದಾ? ದ್ರಾಕ್ಷಿ ಕೂಡ ಅದಕ್ಕೆ ಇದಕ್ಕೆ ಬೇಕಾಗಿಲ್ಲ. ತೆಂಗಿನಕಾಯಿ ಎಲ್ಲ ಹಾಕಿ ನೋಡಿ, ಹಾಗೆ ಅದು ಅವಲಕ್ಕಿದು ಸ್ಮೆಲ್ ಬೇರೆನೆ ಉಂಟಲ್ಲ. ಅದೇ ಟೇಸ್ಟ್ ಅಂತೂ ಗಮ್ಮತ್ತಾಗಿ ಬಂದಿದೆ. 2 ಅಡಿಗೆ ಕೂಡ ಚೆನ್ನಾಗಿದೆ. ಬೈಲ್ ಖಾರ್, ಇನ್ನೊಂದು ಇಂಡೋರಿ, 2 ಕೂಡ ಅವಲಕ್ಕಿ ಇಂಡೋರಿ ಅಲ್ಲ.
ಹೆಸರುಗಂತೂ ಡಿಫ್ರೆಂಟ್ ಉಂಟು, ಮತ್ತು ಟೇಸ್ಟ್ ಅಂತೂ ಗಮ್ಮತ್ತಾಗಿದೆ. 2 ಅಡಿಗೆ ಕೂಡ ಚೆನ್ನಾಗಿದೆ. ಹೇಗೆ ಅನ್ನಿಸ್ತು ನಿಮಗೆ? ಖುಷಿ ಆಯಿತು. ಹೌದು, ಓಕೆ ಮ್ಯಾಮ್. 2 ಅಡಿಗೆ ಕೂಡ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ಹಾಗಾಗಿ ನಮಗೆ ಒಂದು ಕಾರ್ಯಕ್ರಮ ಒಂದು 2 ಡಿಶ್ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲ್ ಆಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಸರಿತಾ ಮ್ಯಾಮ್, ಸಾಕಾಗಿರುವಂತಹ ಇಂಡೋರಿ ಅವಲಕ್ಕಿಯ ಇಂಡೋರಿ ಮತ್ತು ಸ್ಪೆಷಲ್ ಆಗಿ ಬೈಲ್ ಕರ 2 ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ನಿಲ್ಲಿಸ್ತದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.